ಸಂಪನ್ಮೂಲ ಕೊರತೆಯಿಂದ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಹಿನ್ನಡೆಯಾಗಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಹಾಗೂ ಹೋಬಳಿ ಮಟ್ಟಕ್ಕೆ ತೆರಳಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲಾಗುವುದು. ಇದಕ್ಕಾಗಿ ಸರ್ವಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಪಕ್ಷ ಸಂಘಟನೆಗೆ ಸಂಬಂಧಿಸಿದಂತೆ ಹಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡರು. ಭ್ರಷ್ಟಾಚಾರ, ಇನ್ನೊಂದು ಕಡೆ ಅನುಷ್ಠಾನಕ್ಕೆ ಸುಳ್ಳು ಹೇಳದಂಥದ್ದು, ಇನ್ನೂ ಒಂದು ಕಡೆ ಕೇಜ್ರಿವಾಲ್ ಅವರ ಹೆಸರು ಹೇಳ್ಕೊಂಡು ಕದ್ದಿರ್ತಕ್ಕಂಥದ್ದನ್ನು ಮಾಡಿದ್ದೀರಾ, ಅನುಷ್ಠಾನ ಮಾಡ್ತಿಲ್ಲ. ಈ ಸರ್ಕಾರ 6 ತಿಂಗಳಲ್ಲಿ ನನ್ನ ಲೆಕ್ಕದಲ್ಲಿ ಕದ್ದಿರ್ತಕ್ಕಂಥ ಸರ್ಕಾರ, ಮೋಸ ಮಾಡಿರ್ತಕ್ಕಂಥ ಸರ್ಕಾರ, ವಂಚನೆಯಿಂದ ಮೋಸ ಮಾಡಿರ್ತಾರೆ. ಆಮೇಲೆ ಒಂದು ಕೃತಜ್ಞತೆ ಇಲ್ಲ. ನಾನು ತೆಗೆದಿದ್ದು ಬೇಡ ಅನ್ನಲ್ಲ, ಇಂಥದ್ದೊಂದು ಆಗಿದೆ ಡೆಲ್ಲಿನಲ್ಲಿ, ಆ ಮಾದರಿಯನ್ನು ನಾನು ತಗೊಂಡಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ವ ಇವತ್ತುವರೆಗೂ. ಅದಕ್ಕಿಂತ ಹೆಚ್ಚು ಕೃತಜ್ಞತೆ ಬೇಡ. ಹಿಂದೆ ಇದ್ರಲ್ಲ ನೀವು 2013ರಿಂದ 2018 ಚುನಾವಣೆ ಮಾಡಿದ್ರಲ್ಲ, ಅವನು ಕೇಂದ್ರದಲ್ಲಿ ಇದು ನಮ್ಮ ಕೇಜ್ರಿವಾಲ್ ಇದೇ ಮಾಡಿದ್ರಲ್ಲ, ಅವತ್ತು ಯಾಕೆ ತಗೊಳಕ್ಕಾಗಲಿಲ್ಲ ನಿಮಗೆ? ಅವತ್ತು ಯಾಕೆ ಬೇಕಾಗಲಿಲ್ಲ? ಅವಾಗ ಚುನಾವಣೆ ಪ್ರಶ್ನೆ ಇರಲಿಲ್ಲ. 5 ವರ್ಷ ಅಧಿಕಾರ ಮಾಡಿ ಏನು ಬೇಕಾದ್ರೂ ಮಾಡ್ಕೋಬೋದಾಯ್ತು. ಅವತ್ತು ಯಾವತ್ತೂ ಜ್ಞಾನೋದಯವಾಗದೇ ಇರತಕ್ಕಂಥದ್ದು ಬುದ್ಧಿ ಇರಲಿಲ್ವ ಅವತ್ತು? ನೀವು ಅವತ್ತೇ ತಗೊಂಡು ಮಾಡ್ಬೋದಾಗಿತ್ತಲ್ಲ ಇದನ್ನೆಲ್ಲವನ್ನು. ಈ ದೃಷ್ಟಿಯಿಂದ ನನ್ನ ಇವತ್ತಿನ ಟೀಕೆ, ಸರ್ಕಾರ ಯಾವುದೇ ರೀತಿಯ ಬದಲಾವಣೆಯಾಗಿಲ್ಲ. ಹಿಂದೆ ಏನು ಆಪಾದನೆ ಮಾಡ್ತಿದ್ದೋ ಹಾಗೆ ದಂಧೆ ಸರ್ಕಾರ, ಲಂಚ ಸರ್ಕಾರ. ನೀವು ದೂರಿದ್ದೇನಂತ 40% ಸರ್ಕಾರವನ್ನು ತೆಗಿಬೇಕು ಅಂದರೆ, ಈಗ ನೀವು 40ಕ್ಕಿಂತ ಬಹುತೇಕ ಬಿಲ್ಲಿಲ್ಲದೆ ಎಷ್ಟೋ ಸರ್ಕಾರ ಇದು ಲೂಟಿ ಆಗ್ತಾ ಇದೆ ಅಂತಕ್ಕಂಥ ನಂಬಿಕೆ ಬರ್ತಾ ಇದೆ. ಈ ಲಂಚವನ್ನು ನಿಲ್ಲಿಸಿಬಿಟ್ರೆ ನಿಮ್ಮ ಯೋಜನೆಗಳಿಗೂ ದುಡ್ಡು ಬರುತ್ತೆ, ನಿಮ್ಮ ಪ್ರಾಯೋಗಿಕ ಮಾಡ್ತಾ ಇರೋ ಕೆಲಸಗಳಿಗೂ ದುಡ್ಡು ಬರುತ್ತೆ, ಮುಂದಿನ ಯೋಜನೆಗೂ ದುಡ್ಡು ಬರುತ್ತೆ ಅಂತ. ಇಲ್ಲಿ 5,50,000 ಕೋಟಿ 565 ಸಾಲ ಮಾಡಿದ್ದು. ಕೇಂದ್ರದಲ್ಲಿ ದುರಂತ ಅಂದರೆ 155 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಯಾರೋ ಹೇಳಿದೆ, ತಮಾಷೆ ಮಾಡೋದು ನನಗೆ. ಇವತ್ತು ನಾವು ಯಾರಾದರೂ ಏನಾಗಿದ್ದೀವಿ ಅಂದರೆ ಸಾಲಗಾರರಾಗಿದ್ದೀವಿ. ಇಡೀ ದೇಶದ ಎಲ್ಲರೂ, ಪ್ರತಿಯೊಬ್ಬ ಪ್ರಜೆಯೂ ಸಾಲಗಾರರು. ಇನ್ನೂ ತಮಾಷೆಗೆ ಹೇಳ್ತಿದ್ದೆ, ಯಾರಿಗೋ ಬಡ್ಡಿ ಮಕ್ಕಳು ಮಾಡಿಟ್ಟಿದ್ದಾರೆ. 35,000 ಕೋಟಿ ಬಡ್ಡಿ ಏನೋ ಕಟ್ಟಬೇಕಾಗಿದೆ. ರಾಜ್ಯ ಸರ್ಕಾರದ 32,000 ಕೋಟಿ, ಕೇಂದ್ರ ಸರ್ಕಾರದ 9 ಲಕ್ಷ ಕೋಟಿ ಕಟ್ಟಬೇಕಾಗಿದೆ. ಪ್ರತಿ ದಿವಸ 3,000 ಕೋಟಿ ಕಟ್ಟಬೇಕು. ಅಂದರೆ ಪ್ರತಿಯೊಬ್ಬರೂ ಬಡ್ಡಿ ಮಕ್ಕಳು ಮತ್ತು ಸಾಲಗಾರರಾಗಿದೆ. ಇಂತಹ ಸರ್ಕಾರದ ವಿಚಾರವಾಗಿ ಆಮ್ ಆದ್ಮಿ ಅವರ ನಮಗೇನು ಮಾದರಿ ಇದೆ, ಇವತ್ತು 8 ವರ್ಷ ಅಧಿಕಾರ ಮಾಡಿ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಆದ ರೀತಿಯಲ್ಲಿ ಜನಜಾಗೃತಿಯನ್ನು ಮಾಡೋಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ, ದುಡ್ಡಿರಲಿಲ್ಲ, ಸಂಪನ್ಮೂಲ ಇರಲಿಲ್ಲ ಪ್ರಚಾರ ಮಾಡೋಕ್ಕೆ. ಈಗ ನಮ್ಮ ಎಲ್ಲ ಕಾರ್ಯಕರ್ತರ ಪಡೆಯನ್ನು ಕರ್ಕೊಂಡು ರಾಜ್ಯಾದ್ಯಂತ ಬಹುತೇಕ ಎಲ್ಲ ತಾಲೂಕುಗಳಿಗೂ ಪ್ರವಾಸ ಮಾಡ್ತೀವಿ ಮತ್ತು ನಾವು ಮೊದಲನೇದಾಗಿ ಜಾಗೃತಿ ಗಟ್ಟಿಗೊಳಿಸ್ತೀವಿ. ಆನಂತರ ಈ ಚುನಾವಣೆಗೆ ತಯಾರಾಗ್ತೀವಿ. ಆ ಚುನಾವಣೆಯನ್ನು ಕೂಡ ಬಹುತೇಕ ನಾವು ಎಲ್ಲ ಕಡೆ ಸ್ಪರ್ಧೆ ಮಾಡ್ತೀವಿ. ಗೆಲ್ಲೋದು ಸೋಲೋದು 2ನೇ ಭಾಗ. ಆದರೆ ನಾವು ನಮ್ಮ ಪ್ರಾತಿನಿಧ್ಯವನ್ನು ತೋರಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ, ಇನ್ನು ಹೆಚ್ಚು